ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಕೌಟ್ಸ್ ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆಯಲ್ಲಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಕೀರ್ಣದಲ್ಲಿ ಡಿಸೆಂಬರ್ 21ರಿಂದ 27ರವರೆಗೆ ನಡೆಯಲಿದ್ದು, ಪುತ್ತೂರಿನಿಂದ 1007 ವಿದ್ಯಾರ್ಥಿಗಳು ಮತ್ತು 180 ಶಿಕ್ಷಕರು ತೆರಳುವ ಕಾರ್ಯಕ್ರಮಕ್ಕೆ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಡಿಸೆಂಬರ್ 20ರಂದು ಸುಧಾನಾ ವಸತಿಯುತ ಶಾಲೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಜೊತೆಯಾಗಿ ಸೇರಿ ಸುಮಾರು 30ಕ್ಕೂ ಅಧಿಕ ಬಸ್ಗಳಲ್ಲಿ ಜಾಂಬೂರಿ ಕಾರ್ಯಕ್ರಮಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಿರೀಶ್ ನಂದನ್, ವಿದ್ಯಾರ್ಥಿ ಜೀವನದಲ್ಲಿ ಇದುವರೆಗೂ ಏನೆಲ್ಲ ಮಾಡಿದ್ದೀರಿ ಮತ್ತು ಮುಂದೇನು ಮಾಡಲಿದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ಜಾಂಬೂರಿಯ ಕ್ಷಣಗಳು ನೆನಪಿನಲ್ಲಿರುತ್ತದೆ. ಹಾಗಾಗಿ ಸುವರ್ಣ ಕ್ಷಣವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬರುತ್ತಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಕೌಶಲ್ಯವನ್ನು ಉತ್ತಮವಾಗಿ ಪ್ರದರ್ಶಿಸಿ ಎಂದರು. ತಾವೆಲ್ಲ ಬಹಳ ಅದೃಷ್ಟವಂತರು. ಈ ಒಂದು ಹಿಸ್ಟಾರಿಕಲ್ ಇಂಟರ್ನ್ಯಾಷನಲ್ ಇವೆಂಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಡೀತಿರೋದು ಬಹಳ ಹೆಮ್ಮೆ. ತಾವೆಲ್ಲ ಇದರಲ್ಲಿ ಭಾಗಿಯಾಗೋದು ಒಂದು ಸುವರ್ಣ ಕ್ಷಣ ಅಂತ ಹೇಳ್ಬೋದು. ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿ ಜೀವನದಲ್ಲಿ ತಾವು ಇದುವರೆಗೆ ಏನೇನೆಲ್ಲ ಮಾಡಿದಿರ ಮತ್ತು ಇನ್ನು ಮುಂದೆ ಏನು ಮಾಡ್ತೀರಾ, ಆದರೆ ಈ ಒಂದು ಕ್ಷಣ ನಿಮಗೆ ಯಾವತ್ತೂ ನೆನಪಿರುತ್ತೆ. ದಕ್ಷಿಣ ಕನ್ನಡ ನಮ್ಮ ಜಿಲ್ಲೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇದೆ, ಮೂಡುಬಿದಿರಿನಲ್ಲಿ. ಇಲ್ಲಿ ಇಡೀ ಬೇರೆ ಬೇರೆ ದೇಶಗಳಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಸ್ಕಿಲ್ನ ಶೋಕಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದು. ತಾವು ನಮ್ಮ ದಕ್ಷಿಣ ಕನ್ನಡ ಏನು ಅಂತ ತೋರಿಸ್ಕೋಬೇಕಲ್ಲಿ ಅಲ್ವಾ? ಎಲ್ಲರೂ ಜೋಶ್ ಇದೆ ಅಲ್ವಾ? ಎಸ್. ಪೌರಾಯುಕ್ತ ಮಧು ಎಸ್ ಮನೋಹರ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಗೌರವ ಅಧ್ಯಕ್ಷರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಲೋಕೇಶ್ ಎಸ್ಆರ್ ಶುಭ ಹಾರೈಸಿದರು. ವೇದಿಕೆಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುಂದರ್ ಗೌಡ, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ರೇ ವಿಜಯ್ ಹಾರ್ವಿನ್, ಕಾರ್ಯಾಧ್ಯಕ್ಷ ಶ್ರೀಧರ್ ರೈ, ಸ್ಥಳೀಯ ಸಂಸ್ಥೆಯ ಎಡಿಸಿ ಜಯಮಾಲಾ, ಉಪಾಧ್ಯಕ್ಷ ಉಮಾ ಪ್ರಸನ್ನ, ಝೇವಿಯರ್ ಡಿಸೋಜಾ, ಅಂಬಿಕಾ ವಿದ್ಯಾಲಯದ ಅಧ್ಯಕ್ಷ ಎನ್ ಸುಬ್ರಹ್ಮಣ್ಯ ನಟ್ಟೋಜ, ಸುಧಾನಾ ವಸತಿಯುತ ಶಾಲೆಯ ಮುಖ್ಯ ಗುರು ಶೋಭಾ ನಾಗರಾಜ್, ಸ್ಥಳೀಯ ಸಂಸ್ಥೆಯ ವನಿತಾ ಹರಿಣಕ್ಷಿ ಉಪಸ್ಥಿತರಿದ್ದರು. ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ ಸ್ವಾಗತಿಸಿ, ಎಲ್ಟಿ ಗೈಡ್ ಸುನೀತಾ ವಂದಿಸಿದರು. ವೇದಾವತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ವೇಳೆ ಸ್ಕೌಟ್ಸ್ ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಪುತ್ತೂರು ನಗರಸಭೆಯಿಂದ ₹1,00,000ವನ್ನು ಸ್ಥಳೀಯ ಸಂಸ್ಥೆಯ ಮೂಲಕ ನೀಡಲಾಯಿತು. ಪೌರಾಯುಕ್ತ ಮಧು ಎಸ್ ಮನೋಹರ್ ಚೆಕ್ ಅನ್ನು ಹಸ್ತಾಂತರಿಸಿದರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮತ್ತು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, ಹೆಚ್ಎಲ್ ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.